ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ನಿರ್ಮಲಾ ಆಚಾರ್ಯ ಅವರು. ಯಾವೆಲ್ಲ ಅವರ ರುಚಿಕರವಾದಂಥ ಖಾದ್ಯಗಳನ್ನು ನಮಗೆ ತಿಳಿಸಿಕೊಡ್ತಾರೆ, ಅವ್ರನ್ನೇ ಕೇಳಬೇಕಲ್ಲ. ಬನ್ನಿ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಮ ಕಿಚನ್ಗೆ ವೆರಿ ಫಸ್ಟ್ ಟೈಮ್ ಬರ್ತಿದ್ದೀರಿ. ಹೌದಾ? ಎಲ್ಲಿಂದ ಬರ್ತಿದ್ದೀರಿ? ನಾವು ಬಾಳ ಅಂದರೆ MRPL ಕಾರ್ಗೋ ಗೇಟ್ನ ಹತ್ರ ಆಗ್ತದೆ. ಓಕೆ ಓಕೆ. ಸೊ ನಮಗೆ ಇವತ್ತು ಯಾವ ರುಚಿಯಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಸಬ್ಬಕ್ಕಿಯನ್ನು ಆಯ್ಕೆ ಮಾಡಿದ್ದೇನೆ. ಅದು ನೋಡುವಾಗ ಮುತ್ತಿನ ಮಣಿ ಥರ ಕಾಣಿಸ್ತದಲ್ವಾ, ಅದಕ್ಕೆ ನಾನು ಮಾಡೋ ರೆಸಿಪಿಗೆ ಕೂಡ ಅದೇ ಹೆಸರಿಟ್ಟಿದ್ದೇನೆ. ಮುತ್ತಿನ ವಡೆ ಮತ್ತು ಮುತ್ತಿನ ರವೆ ರೊಟ್ಟಿ ಅಂತೇಳಿ ಹೆಸರಿಟ್ಟಿದ್ದೇನೆ. ಎರಡು ಕೂಡ ಮುತ್ತದ್ದು, ಸೊ ತುಂಬ ಕಾಸ್ಟ್ಲಿ. ಸರಿ, ಹಾಗಾದರೆ ಮುತ್ತಿನ ವಡೆ ಮತ್ತು ಮುತ್ತಿನ ರವೆ ರೊಟ್ಟಿ ಸೊ ಹೇಗೆ ತಯಾರಿಸೋದು ನೋಡೋಣ. ಬನ್ನಿ ಕಿಚನ್. ಎಸ್ ಮೇಡಮ್. ಸೊ ಫಸ್ಟಿಗೆ ನಮಗೀಗ ಯಾವುದು ಮುತ್ತಿನ ವಡೆ? ಹೌದು, ಮುತ್ತಿನ ವಡೆ ಮಾಡಿ ತೋರಿಸ್ತೇನೆ. ಡನ್. ಸ್ಟಾರ್ಟ್ ಮಾಡುವ? ಹಾಂ, ಸ್ಟಾರ್ಟ್ ಮಾಡಿ. ಎಸ್ ಮೇಡಮ್. ಮೊದಲಿಗೆ ಒಂದು ಬೌಲ್ ತಗೊಳ್ಳುವ. ಹಾಂ. ಸಬ್ಬಕ್ಕಿಯನ್ನು ಮೊದಲು ಅರ್ಧ ಗಂಟೆ ನೆನೆಸಿಡಬೇಕು. ಆಮೇಲೆ 5 ನಿಮಿಷ ಅದನ್ನು ಬಿಸಿ ಮಾಡಬೇಕು. ಬಿಸಿ ಮಾಡಿದಾಗ ನಮಗೆ ಈ ರೀತಿಯ ರಿಸಲ್ಟ್ ಬರ್ತದೆ. ಸರಿ ಕಂಪ್ಲೀಟ್ ಬೆಂದದ್ದಲ್ಲ, ಅರ್ಧ ಬೆಂದದ್ದು. ನೋಡುವಾಗ ಮುತ್ತಿನ ಹಾಗೆ ಕಾಣ್ತದಲ್ಲ. ಹಾಗೆ ಅರ್ಧ ಬೇಯಿಸಿ ಇಟ್ಕೊಂಡಿರೋ. ಹೌದು ಹೌದು. ಒಂದು 5 ನಿಮಿಷ ಬಿಸಿ ಮಾಡಬೇಕು. ತಣ್ಣೀರಲ್ಲಿ ಮತ್ತೆ ಹಾಕಿ ಇಡಬೇಕಾ? ಹೌದು, ತಣ್ಣೀರಲ್ಲಿ ಹಾಕಿ ಇಡಬೇಕು ಅರ್ಧ ಗಂಟೆ. ಇಲ್ದಿದ್ರೆ ಇದಾಗ್ತದೆ. ಫಸ್ಟ್ ನೆನೆಸಿಟ್ಟು ಮತ್ತೆ ಬೇಯಿಸುವಂಥದ್ದು. ಅರ್ಧ ಗಂಟೆ ನೆನೆಸಿಟ್ಟು ಮತ್ತೆ ಒಂದು 5 ನಿಮಿಷ ಬಿಸಿ ಮಾಡಬೇಕು. ಆಗ ಮತ್ತೆ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಟಾಗ ನಮ್ಗೆ ಈ ರೀತಿ ಸಿಗ್ತದೆ. ಹೀಗೆ ಮುತ್ತಿನ ಇದು ಹರಳಿನಾಗೆ ಕಾಣ್ತದಲ್ಲ. ಅದಕ್ಕೆ ಕ್ಯಾರೆಟ್ ತುರಿ, ತೆಂಗಿನಕಾಯಿ ತುರಿ, ಜರಿಯಾಗಿ ಹೊಡಿ ಮಾಡಿದ್ದು ಮೆಣಸಿನ ಹೊಡಿ. ಸೊ ಚಿಲ್ಲಿ ಫ್ಲೇಕ್ಸ್ ಬೇಕಿದ್ರೆ ಆ ಥರನೂ ಸಿಗುತ್ತೆ. ನಾನು ಮನೆಯಲ್ಲಿ ಮಾಡಿದ್ದು. ಹೌದು. ಇದು ನಮ್ಮ ಮಹಿಳಾ ಸಮಿತಿಯ ಒಂದು ಮಹಿಳೆ ತಯಾರಿಸಿದ ಮಸಾಲ. ಅಂದರೆ ಏನೆಲ್ಲ ಮಸಾಲ ಅದು? ಸಾಂಬಾರ್ ಮಸಾಲ? ಎಲ್ಲ ಸಾಂಬಾರ್ ಮಸಾಲ. ಹೌದು. ಈರುಳ್ಳಿ ಹಾಕ್ತೇನೆ. ಅಂಟಿಗೋಸ್ಕರ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಅದು ಇಲ್ದಿದ್ರು ಹಾಗೆ ಅಂಟಿದಲ್ವ, ಇನ್ನೂ ಸಹ ಅದು ಬೈಂಡಿಂಗ್ ಬೇಕಾಗುತ್ತೆ. ಹೌದು. ಎಣ್ಣೆಯಲ್ಲಿ ಬೇರೆ ಎಲ್ಲ ಹಾಕುವಾಗ ನಾವು ಕೈಕಾಲು ಬಿಡಬಹುದು. ಓಕೆ. ಧೈರ್ಯಕ್ಕೆ. ಅದಕ್ಕೆ ಧೈರ್ಯಕ್ಕೆ. ಹೌದು. ಮೈದಾ ಹಿಟ್ಟು ಬದಲು ಇದು ಕಡಲೆ ಹಿಟ್ಟು ಹಾಕೊಳ್ಬಹುದಾ? ಹಾಕ್ಬೋದು. ಇದು ಸ್ವಲ್ಪ ಟೇಸ್ಟ್ ಕೊಡ್ತದಲ್ಲ ಗೋಧಿ. ಇದು ಹಲಸಿನ ಹುಡಿ. ಟೊಮೆಟೊ ಕೆಚಪ್ ಹುಳಿಗೆ ಹಾಕ್ತಾ ಇದ್ದೇನೆ ನಾನು. ಟೊಮೆಟೊ ಸಹ ಕಟ್ ಮಾಡಿ ಹಾಕ್ಬೋದು. ಇದು ಚೆನ್ನಾಗಿ ಕಲಸ್ಲಿಕ್ಕೆ ಒಳ್ಳೆ ಆಗ್ತದೆ. ಒಂದ ಟೊಮ್ಯಾಟೊ ಇಲ್ದಿದ್ರೆ ನಿಮ್ಗೆ ಅದು ಬೇಡ, ಕೆಚಪ್ ಹಾಕ್ಬೋದು. ಮತ್ತೆ ಹಿಂಗ್ ಇದು ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದ್ದು ಹಾಕ್ಬೋದು. ಈಗ ರವೆ ಬಳಸ್ತಾ ಇದ್ದೇನೆ. ಗೋಧಿ ಹಿಟ್ಟು ಸಹ ಮತ್ತೆ ರವೆ ಸಹ. ಫ್ರೈ ಮಾಡಲಿಕ್ಕೆ ಡೀಪ್ ಫ್ರೈ ಅಲ್ಲ? ಹೌದು. ಆಯಿಲ್ ಹಾಕೊಳ್ಳೋಣ. ನೀರು ಹಾಕ್ಬೇಕಾ ಇದಕ್ಕೆ? ಒಂಚೂರು ಬೇಕು. ನೋಡ್ಕೊಳ್ಳಿ. ಸಾಕು. ಸೊ ನೀವು ಏನು ಮಾಡ್ಕೊಂಡಿದ್ದೀರಿ ಮೇಡಮ್? ಗೃಹಿಣಿಯಾ? ಗೃಹಿಣಿ ನಾನು. ಗೃಹಿಣಿ. ಸೊ ಮೊನ್ನೆ ಆರಾಮ ಜೀವನ ನಮ್ಮದು. ಆರಾಮ ಜೀವನ. ಗುಡ್. ಸೊ ಗಂಡ ಬಿಸ್ನೆಸ್ ಮ್ಯಾನ್ ಅಲ್ಲ. ಓಕೆ. ಯಾವ ಬಿಸ್ನೆಸ್ ಇದು ಮಾಡ್ತಿದ್ದಾರೆ? ಒಂದು ಸುರತ್ಕಲ್ಲಲ್ಲಿ ನಿರ್ಮಲ್ ಜ್ಯುವೆಲರ್ಸ್ ಉಂಟಲ್ಲ. ಅದಕ್ಕೆ ಈಗ ಅನ್ನಿಸ್ತು
ಮುತ್ತಿನಂತ ವಡೆ ಮುತ್ತು, ಅದಕ್ಕೆ ಎಲ್ಲ ಇದು ಹವಳ ಮುತ್ತು ಇದೇ ಎಲ್ಲ ಹೆಸರು ಹೇಳ್ತಿದ್ದೀರಿ. ಸೊ ಇದು ಅಭ್ಯಾಸ ಬಲ ಕೇಳಿ ಕೇಳಿ. ಸೊ ಬಹುಶಃ ನೀವು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು, ಯಾಕೆಂದ್ರೆ ನಮ್ಮ ಸಂಘದಲ್ಲಿ ಮಾಡಿದಂತ ಮಹಿಳೆಯ ಒಂದು ಉತ್ಪಾದನೆ ಅಂತ ಹೇಳಿದ್ರಿ, ಪೌಡರ್ಸ್ ಪಬ್ಲಿಸಿಟಿ ಆಗಲಿ ಅಂತೇಳಿ ತಗೊಂಡು ಬಂದೆ. ಸೊ ನಮ್ಮಲ್ಲಿ ಕೂಡ ನಾನಾ ಮಸಾಲ, ಈ ನಮ್ಮ ನಾನಾ ಮಸಾಲ ಇದೆ, ಇದನ್ನ ನೀವು ಯಾವ ಡಿಶ್ಶಿಗೆ ಕೂಡ ಹಾಕಿದ್ರೂ ಕೂಡ ಒಳ್ಳೆ ರುಚಿ ಬರುತ್ತೆ. ಸೊ ಇದು ಫೈನ್, ಇದು ಸ್ಮೂತ್ ಪೇಸ್ಟ್ ಥರ ಆಗುತ್ತಲ್ಲ. ಓಕೆ, ಇಷ್ಟಾದ್ರೆ ಆಯಿತು. ಇದು ಡೈರೆಕ್ಟ್ ಹಾಕೊಳ್ಳೋದು ಶೇಪಲ್ಲಿ ಮಾಡಿ? ನಾನು ಡೈರೆಕ್ಟೇ ಹಾಕ್ತಾ ಇದ್ದೇನೆ. ಓಕೆ, ಹೀಗೆ ತೂತ್ ಮಾಡಿ ಹಾಕಿದರೆ ನಡುವಿನ ಭಾಗ ಒಳ್ಳೆ ಕಾಯ್ತದೆ, ಮಧ್ಯದಲ್ಲಿ ಸಹ ಬೇಗ ಬೇಯುತ್ತೆ. ಹೌದು ಹೌದು. ಸೊ ನೀವು ಮಹಿಳಾ ಮಂಡಳಿ ಇಂಥದ್ರಲ್ಲಿ ಇದ್ದೀರಾ ಹೇಗೆ? ಇದ್ದೇನೆ, 15 ವರ್ಷದಿಂದ ಇದ್ದೆ. ಈಗ ನಾನು ರಿಟೈರ್ಮೆಂಟ್ ತಗೊಂಡೆ, ನನ್ನ ಸ್ವಲ್ಪ ಆರೋಗ್ಯ ಕೆಡ್ತಾ ಬಂತು, ಹಾಗೆ ಹೋಗಿ ಬರ್ತಾ ಇದ್ದೇನೆ, ಟಚ್ಚಲ್ಲಿದ್ದೇನೆ. ಸೊ ಆಗಾಗ ಒಂದು ಸ್ವಲ್ಪ ಹೋಗಿ ಬರ್ತಾ ಇದ್ರೆ ಸ್ವಲ್ಪ ಮೈಂಡ್ ಫ್ರೀ ಇರುತ್ತಲ್ಲ. ಹೌದು ಹೌದು. ಸೊ ಇದು ಉದ್ದಿನ ವಡೆ ತರ ಶೇಪ್ ಅಲ್ಲಿ ನೋಡುವಾಗ ಹಾಗೆ, ಬಟ್ ಅಷ್ಟು ಅದ್ರಾಗೆ ಮೃದು ಇರುತ್ತಾ ಇದು? ಹಾಗೆ ಇರ್ತದೆ ನೋಡು, ಕುರ್ಕುರೆ ಸಹ ಇರ್ತದೆ, ಮೆದು ಸಹ ಇರ್ತದೆ, ಕುರ್ಕುರೆ ಸಹ ಇರ್ತದೆ. ತಣ್ಣಗೆ ಆಗುವಾಗ ಮೆದು ಆಗ್ತದೆ, ಬಿಸಿಯಲ್ಲಿ ಕುರ್ಕುರೆ ಇರ್ತದೆ. ಇಲ್ಲಿ ತೆಂಗಿನಕಾಯಿ ಎಲ್ಲ ಬೀಳ್ತದಲ್ಲ, ಟೇಸ್ಟ್ ಕೊಡ್ತದೆ. ಸೊ ಚಳಿಗಾಲದಲ್ಲಿ ಬಿಸಿ ಬಿಸಿ ಸಂಜೆ ಟೀ ಜೊತೆ ಅಥವಾ ಕಾಫಿ ಜೊತೆಗೆ ನೊಟ್ಟಿಗೆ ಯಾವ್ದ್ರ ಜೊತೆನೂ ಸೂಟ್ ಆಗ್ತದೆ. ಇದು ಚಟ್ನಿ ಜೊತೆ ಒಳ್ಳೆದಾಗಿರುತ್ತೆ, ಕೊತ್ತಂಬರಿ ಸೊಪ್ಪಿದ್ದು ಚಟ್ನಿ ಆಗಲು. ನನಗೆ ಕೆಚಪ್ ಜೊತೆ ಒಳ್ಳೆದಾಗುತ್ತೆ. ಕಾದದ್ದು ಗೊತ್ತಾಗಬೇಕಾದ್ರೆ ಈ ಬಬಲ್ಸ್ ಎಲ್ಲ ಬರ್ತದಲ್ಲ, ಅದು ನಿಲ್ಬೇಕಂತೆ, ಆಗ ಒಳಗೆ ಬೆಂದಿದೆ ಅಂತ. ಸೊ ಅದು ಮತ್ತೆ ಮಾಡಿ ಮಾಡಿ ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ವಾ, ಕಣ್ಣಳತೆ ಎಲ್ಲ ಗೊತ್ತಾಗುತ್ತೆ. ಹೌದು ಹೌದು, ಮೊದಲಿನವರೆಲ್ಲ ಹಾಗೆ ಅಲ್ವಾ. ನೀರುಳ್ಳಿದಲ್ಲಿ ಡಿಸೈನ್ ಎಲ್ಲ ಮಾಡ್ಬೋದು, ಫ್ಲವರ್ ಎಲ್ಲ. ನನಗೆ ಟೈಮ್ ಆಗಲಿಲ್ಲ. ಮಾಡೋದ್ರಲ್ಲೂ ಸರ್ವ್ ಮಾಡೋದ್ರಲ್ಲೂ ಇದೆ ಅಲ್ಲ, ಯಾವಾಗಲೂ ಅದೇ ಹೇಳ್ತಾರಲ್ಲ, ಅದರಲ್ಲೂ ಇರೋದು ಮೊದಲು ಅದನ್ನು ನೋಡುವಾಗಲೇ ತಿನ್ನಬೇಕು ಅಂತ. ಎಕ್ಸಾಕ್ಟ್ಲಿ. ಸೊ ಬಟ್ ತೊಂದರೆ ಇಲ್ಲ. ಸೊ ಹಾಗೆ ಅದು ಟೇಸ್ಟಿ ಇದ್ರಂತೂ ಇನ್ನೂ ಚೆನ್ನ. ಸೊ ಸರ್ವ್ ಮಾಡುವ. ಮುತ್ತಿನ ವಡೆ ರೆಡಿಯಾಗಿದೆ. ಇದನ್ನು ಟೊಮೆಟೊ ಕೆಚಪ್ನ ಜೊತೆಯಲ್ಲೂ ತಿನ್ಬೋದು, ಪುದೀನ ಚಟ್ನಿ ಜೊತೆಯಲ್ಲೂ ತಿನ್ಬೋದು. ತಿಂದು ರುಚಿ ಹೇಗಿದೆ ಅಂತ. ಥ್ಯಾಂಕ್ ಯು. ಸೊ ನಾವಿಬ್ಬರು ಒಟ್ಟಿಗೆ ಟೇಸ್ಟನ್ನು ನೋಡುವ. ಸೊ ನೆಕ್ಸ್ಟ್ ಇನ್ನೊಂದು ಮುತ್ತಿನ ರೊಟ್ಟಿ ಬೇರೆ ತಯಾರಾಗಬೇಕಲ್ಲ, ಅದ್ರ ಜೊತೆಗೆ ಟೇಸ್ಟ್ ನೋಡುವ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬಿಸಿ ಬಿಸಿಯಾದಂಥ ಮುತ್ತಿನ ವಡೆ ತಯಾರಾಗಿದೆ. ಮುತ್ತು ಯಾವ ಮುತ್ತು ಅಂತ ನೀವು ಎನಿಸ್ತಾ ಇದ್ರೆ ಮತ್ತೊಮ್ಮೆ ನೋಡಿ ಹೇಗೆ ತಯಾರಿಸೋದು ಅಂತೇಳಿ. ಮುತ್ತಿನ ವಡೆ ತಯಾರಿಸುವ ವಿಧಾನ: ಮೊದಲಿಗೆ ಸಬ್ಬಕ್ಕಿಯನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟು ಅರ್ಧ ಬೇಯಿಸಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಕ್ಯಾರೆಟ್ ತುರಿ, ತೆಂಗಿನ ತುರಿ, ಚಿಲ್ಲಿ ಫ್ಲೇಕ್ಸ್, 1 ಚಮಚದಷ್ಟು ಸಾಂಬಾರ್ ಮಸಾಲೆ, ಹೆಚ್ಚಿದ ಈರುಳ್ಳಿ, 3 ರಿಂದ 4 ಚಮಚದಷ್ಟು ಗೋಧಿ ಹಿಟ್ಟು, ಅರಶಿನ ಪುಡಿ, 1 ಚಮಚ ಟೊಮ್ಯಾಟೊ ಕೆಚಪ್, ಹಿಂಗು, ಕರಿಬೇವು, 4 ರಿಂದ 5 ಚಮಚದಷ್ಟು ರವೆ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಚಿಕ್ಕ ವಡೆ ರೀತಿ ತಟ್ಟಿ ಮಧ್ಯದಲ್ಲಿ ತೂತು ಮಾಡಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಮುತ್ತಿನ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಸಿದ್ಧ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.